ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಬಾಳು ಹೂವಾಯ್ತು. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 12 ವಾಕ್ಯಗಳು 20 ರಿಂದ 26.
ಆರಾಧನೆಗೆಂದು ಹಬ್ಬಕ್ಕೆ ಬಂದಿದ್ದವರಲ್ಲಿ ಕೆಲವರು ಗ್ರೀಕರು. ಇವರು ಗಲಿಲೇಯದ ಬೆತ್ಸಾಯಿದ ಎಂಬ ಊರಿನವನಾದ ಫಿಲಿಪ್ಪನ ಬಳಿ ಬಂದು, ಅಯ್ಯ, ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಕೇಳಿಕೊಂಡರು. ಫಿಲಿಪ್ಪನು ಬಂದು ಅಂದ್ರೆಯನಿಗೆ ಹೇಳಿದನು. ಅವರಿಬ್ಬರೂ ಹೋಗಿ ಯೇಸುವಿಗೆ ಈ ವಿಷಯವನ್ನು ತಿಳಿಸಿದರು. ಅದಕ್ಕೆ ಯೇಸು, ನರಪುತ್ರನು ಮಹಿಮೆಯನ್ನು ಹೊಂದುವ ಗಳಿಗೆ ಬಂದಿದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾಯ್ದಿರಿಸಿಕೊಳ್ಳುತ್ತಾನೆ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ. ಆಗ ನಾನಿರುವಲ್ಲಿಯೇ ನನ್ನ ಸೇವಕನೂ ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ಹೇಳುತ್ತೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ತಂದುಕೊಡುತ್ತದೆ. ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾಯ್ದಿರಿಸಿಕೊಳ್ಳುತ್ತಾನೆ. ಎಂತಹ ಅರ್ಥಪೂರ್ಣ, ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾದಂತಹ ವಿಶ್ವಾಸವನ್ನು ನೀಡುವಂತಹ ಅಮೋಘ ವಾಕ್ಯಗಳು. ಪ್ರಿಯರೇ, ಕೆಲವು ವರ್ಷಗಳ ಹಿಂದೆ 1999 ಇಸ್ವಿ ಫೆಬ್ರವರಿ ತಿಂಗಳು ಪ್ರಖ್ಯಾತ ಆಂಗ್ಲ ಪತ್ರಿಕೆ ಮಾಸಿಕ ಇಂಡಿಯನ್ ಕರೆಂಟ್ಸ್ ಇದರಲ್ಲಿ ಸಂತ ಪೌಲರ ಸಭೆಗೆ ಸೇರಿದಂತಹ ಫಾದರ್ ಫಿಲಿಪ್ ಅಂತ ನನಗೆ ನೆನಪು. ಅವರು ಒಂದು ಅಂಕಣವನ್ನು ಬರೆಯುತ್ತಾರೆ. ತಮ್ಮ ವೈಯಕ್ತಿಕ ಜೀವನವನ್ನು ಆ ಅಂಕಣದಲ್ಲಿ ಅವರು ಬಹಳ ಎಳೆಯಾಗಿ ಬಿಚ್ಚಿಡುತ್ತಾರೆ. ಅವರದೇ ಮಾತುಗಳಲ್ಲಿ ಆ ಅಂಕಣದಲ್ಲಿರುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಅವರು ಹೇಳುತ್ತಾರೆ, ನನಗೆ 32 ವರ್ಷಗಳಾಗುವ ತನಕ ಜೀವನದಲ್ಲಿರುವಂತಹ ನಿಜವಾದಂತಹ ಕಷ್ಟ, ನೋವು, ಯಾತನೆ ಎಂಬುದರ ಪರಿಚಯ ನನಗಾಗಲಿಲ್ಲ. ಸಣ್ಣವನಿರುವಾಗಲೇ ನಾನು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದೆ. ನನ್ನ ತಂದೆ ತಾಯಿಗಳ, ನನ್ನ ಅಣ್ಣ ತಮ್ಮಂದಿರ, ನನ್ನ ಗುರುಗಳ, ಕನ್ಯಾ ಸಹೋದರಿಯರ, ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ, ಬಾಲಕ, ಶಿಷ್ಯನಾಗಿದ್ದೆ ನಾನು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮುಂದೆ ನಾನು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಬೇಕನ್ನುವಂತಹ ಕಾರಣದಿಂದ, 4 ಜನರಿಗೆ ನನ್ನಿಂದ ಸಹಾಯ ಆಗಬೇಕನ್ನುವಂತಹ ಕಾರಣದಿಂದ ಬಹಳ ಸಣ್ಣ ವಯಸ್ಸಿನಿಂದಲೇ ಓರ್ವ ಗುರು ಆಗಬೇಕು ಎಂಬುದಾಗಿ ನಾನು ಆಸೆ ಪಟ್ಟಿದ್ದೆ. ಹಾಗೂ ಆ ಆಸೆಗೆ ನಾನು ನೀರೆರೆಯುತ್ತಾ ಪೋಷಿಸುತ್ತಾ ಬಂದೆ. ಒಂದು ದಿನ ನಾನು ಗುರು ವಿದ್ಯಾಮಂದಿರಕ್ಕೆ ಸೇರ್ಪಡೆಗೊಂಡೆ. ಗುರು ವಿದ್ಯಾಮಂದಿರಕ್ಕೆ ನಾನು ಸೇರ್ಪಡೆಗೊಂಡಾದ ಮೇಲೆ ಚೆನ್ನಾಗಿ ನಾನು ಓದಿದೆ. ಅಲ್ಲಿರುವಂಥ ಎಲ್ಲ ವಿಚಾರಗಳಲ್ಲಿ ನಾನು ನನ್ನನ್ನೇ ತೊಡಗಿಸಿಕೊಂಡೆ. ಕೆಲವು ವರ್ಷಗಳಾದ ನಂತರ ನನಗೆ ಗುರು ದೀಕ್ಷೆ ಆಯಿತು. ಗುರು ದೀಕ್ಷೆ ಆದ ಮೇಲೆ ಜನರ ಸೇವೆ ಮಾಡಲು ನನ್ನನ್ನು ಕಳುಹಿಸಿದರು. ನಾನು ಸೇವೆ ಮಾಡತೊಡಗಿದೆ. ಸುಮಾರು 5 ವರ್ಷಗಳ ಕಾಲ ನಿಜವಾಗಿಯೂ ಕೂಡ ನನ್ನ ಗುರು ಜೀವನದ ಗೋಲ್ಡನ್ ಏಜ್, ಚಿನ್ನದ ವರುಷಗಳು ಎಂಬುದಾಗಿ ನಾನು ಕರೆಯಬಹುದು. ಜನರಿಗೋಸ್ಕರ ಹಲವು ಕನಸುಗಳು, ಯೋಜನೆಗಳು ನನ್ನಲ್ಲಿದ್ದವು. ಜನರೊಡನೆ ನಾನು ಒಂದಾಗಿರುತ್ತಿದ್ದೆ.
ಪ್ರತಿಭಾವಂತನಾದ ಕಾರಣದಿಂದ ಉತ್ತಮ ಪ್ರಬೋಧಕನಾಗಿದ್ದೆ, ಉತ್ತಮ ಸಂಗೀತಗಾರನಾಗಿದ್ದೆ. ಯುವಕರ ಜೊತೆ ಯುವಕರಂತೆ, ಮಕ್ಕಳ ಜೊತೆ ಮಕ್ಕಳಂತೆ, ಹಿರಿಯರ ಜೊತೆ ಹಿರಿಯರಂತೆ ಎಲ್ಲರಲ್ಲಿಯೂ ಕೂಡ ಒಂದಾಗಿ ಅವರ ಕಷ್ಟದಲ್ಲಿ ಅವರ ಸುಖದಲ್ಲಿ ನಾನು ಇರುತ್ತಿದ್ದೆ. ಅವರಿಗೋಸ್ಕರ ನಾನಾ ಯೋಜನೆಗಳನ್ನು ನಾನು ರೂಪಿಸುತ್ತಿದ್ದೆ. ಹಾಗೂ ನಾನಾ ಯೋಜನೆಗಳನ್ನು, ಆ ಕನಸಿನ ಮೂಟೆಯೇ ನನ್ನ ಮನಸ್ಸಿನಲ್ಲಿತ್ತು. ಈ ಮೂಲಕ ನಾನು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಗುರುಗಳಾಗಿದ್ದೆ. ನಮ್ಮ ಗುರುಗಳು ಎಂಬಂತಹ ಬಿರುದಿನಿಂದ ನಾನು ಕಂಗೊಳಿಸುತ್ತಿದ್ದೆ. ಅಂತಹ ಪ್ರೀತಿ ನನ್ನ ಹಾಗೂ ನನ್ನ ಜನರ ನಡುವೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಬೈಬಲ್ ವಾಕ್ಯ. ಒಂದು ದಿನ ಅದ್ಯಾವುದೋ ಒಂದು ಕೆಲಸಕ್ಕೋಸ್ಕರ, ಜನರ ಕೆಲಸಕ್ಕೋಸ್ಕರ ನನ್ನ ವಾಹನವನ್ನೇರಿ ನಾನು ತುರ್ತು ಕರೆಗೆ ಓಗಡಲು ಹೋಗುತ್ತಿದ್ದಾಗ ಯಾವುದೋ ಒಂದು ವಾಹನಕ್ಕೆ ನನ್ನ ವಾಹನ ಆಕ್ಸಿಡೆಂಟ್ ಆಯಿತು. ನನಗೆ ಗೊತ್ತಿಲ್ಲ. ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ. ಇನ್ನೂ ಸ್ವಲ್ಪ ಜಾಸ್ತಿ ಪ್ರಜ್ಞೆ ಬಂದಾಗ ನನಗೆ ಸೊಂಟದ ಕೆಳಗೆ ಏನೂ ಇರುವಂತಹ ಭಾಸ ಆಗುತ್ತಿರಲಿಲ್ಲ. ಕೈ ಮುಟ್ಟಿ ನೋಡಿದಾಗ ಅಲ್ಲಿ ಏನೂ ಇಲ್ಲವೇನೋ ಎಂಬುದಾಗಿ ಭಾಸ. ಆದರೆ ನೋಡುತ್ತೇನೆ ನಾನು ಸರಿಯಾಗಿದ್ದೇನೆ. ನರ್ಸನ್ನು ಕರೆದು ಕೇಳಿದೆ, ಏನಿದು? ಸ್ವಲ್ಪ ಹೊತ್ತು ಅವರು ತಡವರಿಸಿದರು. ತದನಂತರವೇ ನನಗೆ ಗೊತ್ತಾಯಿತು, ಆಕ್ಸಿಡೆಂಟ್ನಲ್ಲಿ ನನ್ನ ಬೆನ್ನು ಮೂಳೆಗೆ ಪೆಟ್ಟು ಬಿದ್ದಿದೆ. ಇನ್ನು ಶಾಶ್ವತವಾಗಿ ನಾನು ಈ ಬೆಡ್ನಿಂದ ಮೇಲೆ ಏಳಲಿಕ್ಕೆ ಆಗೋದಿಲ್ಲ. ನಾನು ಇನ್ನು ಮುಂದೆ ನನ್ನ ಕಾಲ ಮೇಲೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ನಾನು ಅಂಗಾತ ಮಲಗಿಯೇ ಇರಬೇಕು. ಇಡೀ ಆಕಾಶವೇ ನನ್ನ ತಲೆ ಮೇಲೆ ಕಳಚಿ ಬಿದ್ದಂತಾಯಿತು. ತಕ್ಷಣವೇ ನನ್ನ ಬಾಯಿಂದ ಹೊರಡಿದಂಥ ಮಾತುಗಳು, ಸ್ವಾಮಿ ನನ್ನನ್ನೇಕೆ ಕೈ ಬಿಟ್ಟಿದ್ದೀರಿ? ನಾನೇನು ತಪ್ಪು ಮಾಡಿದ್ದೆ? ನಿನ್ನ ಗುರುವಾಗಿ ಇದ್ದು ಜನರ ಸೇವೆ ಮಾಡಲು ನಾನು ಇಷ್ಟಪಟ್ಟಿದ್ದು ನನ್ನ ತಪ್ಪೇ? ನಿನ್ನ ಗುರುವಾಗಿದ್ದುಕೊಂಡು ಜನರಿಗೆ ನಿನ್ನ ವಾಕ್ಯವನ್ನು ಬೋಧಿಸಲು ನಾನು ಮುಂದೆ ಬಂದದ್ದು ತಪ್ಪೇ? ನಿನ್ನ ಗುರುವಾಗಿದ್ದುಕೊಂಡು ಜನರಿಗೆ ಒಳ್ಳೆಯದನ್ನು ಮಾಡಲು ಇಷ್ಟಪಟ್ಟಿದ್ದು ನಾನು ತಪ್ಪೇ? ದೀನದಲಿತರ ಬಡವರ ಸೇವೆ ಮಾಡಲು ನಿಮ್ಮ ಕರೆಗೆ ಓಗೊಟ್ಟು ಬಂದದ್ದು ನಾನು ತಪ್ಪೇ? ಸ್ವಾಮಿ ನಾನೇನು ತಪ್ಪು ಮಾಡಿದ್ದೆ? ಇಂತಹ ಶಿಕ್ಷೆಯನ್ನು ನನಗೆ ಏಕೆ ನೀವು ಕೊಟ್ಟಿದ್ದೀರಿ? ನನ್ನ ಕೈಯನ್ನು ಏಕೆ ನೀವು ಬಿಟ್ಟಿದ್ದೀರಿ? ಕಣ್ಣೀರು ಧಾರಾಕಾರವಾಗಿ ನನ್ನ ಕಣ್ಣುಗಳಿಂದ ಹರಿಯಲು ಆರಂಭಿಸಿತು. ನನಗೆ ಉತ್ತರ ಸಿಗಲಿಲ್ಲ. ಕಣ್ಣೀರು ಸುರಿಸಲಾರಂಭಿಸಿದೆ. ಆದರೆ ದಿನಗಳೆದಂತೆ, ತಿಂಗಳುಗಳು ಗಳೆದಂತೆ ದೇವರು ನನಗೆ ನೀಡಿದಂಥ ಈ ಒಂದು ಕೊಡುಗೆಯ ಅರ್ಥ ಆಗಲು ಆರಂಭಗೊಂಡಿತು. ಆಗ ಯೇಸು ಕ್ರಿಸ್ತರ ಶಿಲುಬೆ ಹಾಗೂ ಆ ಶಿಲುಬೆಯ ಮೇಲಿರುವಂತಹ ಯೇಸು ಕ್ರಿಸ್ತರ ಆ ಒಂದು ದೃಶ್ಯ ನನ್ನ ಕಣ್ಣ ಮುಂದೆ ಬರಲು ಆರಂಭಿಸಿತ್ತು. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೇ ಇದ್ದರೆ ಅದು ಒಂಟಿಯಾಗಿ ಉಳಿಯುತ್ತಲ್ಲವೇ? ಅದು ಹೇಗೆ ತಾನೇ ಸಮೃದ್ಧಿಯಾದ ಫಲವನ್ನು ಕೊಟ್ಟೀತು? ಅನುಭವಕ್ಕೆ ನನಗೆ ಬರಲು ಆರಂಭ ಆಯಿತು. ಇದುವರೆಗೆ ನಾನು ಅಹಂನಿಂದ ಮೆರೆಯುತ್ತಿದ್ದೆ. ಎಲ್ಲವೂ ಕೂಡ ನನ್ನ ಮೂಗಿನ ನೇರಕ್ಕೆ ನಡೆಯಬೇಕು, ಎಲ್ಲರೂ ಕೂಡ ನಾನು ಹೇಳಿದ್ದನ್ನು ಕೇಳಬೇಕು, ನಾನು ಜನರ ಪರವಾಗಿ ಯೋಚನೆ ಮಾಡುತ್ತೇನೆ, ಆದ್ದರಿಂದ ಜನರು ನಾನು ಹೇಳಿದ್ದನ್ನು ಆಲಿಸಬೇಕು, ಎಲ್ಲರೂ ಕೂಡ ನನ್ನನ್ನು ಆಲಿಸಬೇಕು ಎನ್ನುವಂತಹ ಆ ಒಂದು ಅಹಂನಿಂದ ನಾನು ತೊಡಗಿದ್ದೆ. ಈಗ ಆ ಅಹಂಭಾವ ದೂರ ಹೋಗಿ ವಿನಯಶೀಲತೆ ಎಂಬುದರ ಅರ್ಥ ನನಗೆ ಅರ್ಥವಾಗತೊಡಗಿತು. ಅಹಂನಿಂದ ನೀವು ವಿಧೇಯರಾಗಬೇಕು, ವಿನಯಶೀಲರಾಗಬೇಕು ಎಂಬುದಾಗಿ ನಾನು ಪ್ರಬೋಧನೆ ಮಾಡ್ತಾ ಇದ್ದೆ. ಈಗ ವಿನಯಶೀಲತೆ, ವಿಧೇಯತೆ, ದೀನತೆ ಎಂಬುದರ ನೈಜ ಅರ್ಥ ನನಗಾಗುತ್ತಿದೆ. ಇದುವರೆಗೆ ಪ್ರಿಯರೇ ನಾನು ಆಲದ ಮರದಂತಿದ್ದೆ. ಎಲ್ಲ ಪಕ್ಷಿಗಳು ಬಂದು ಆಲದ ಮರದಲ್ಲಿ ಬಂದು ಆ ಒಂದು ರೀತಿಯಲ್ಲಿ ಅವರು ಅಲ್ಲಿ ಆಶ್ರಯ ಪಡೆಯುವ ಹಾಗೆ ಜನರೆಲ್ಲರೂ ಕೂಡ ನನ್ನ ಬಳಿಗೆ ಬಂದು ಆಶ್ರಯ ಪಡೆಯಬೇಕೆಂದು ನಾನು ಕೇಳುತ್ತಿದ್ದೆ. ಆ ಒಂದು ಮಾತು, ಆ ಒಂದು ರೀತಿ ನನ್ನದಾಗಿತ್ತು. ಈಗ ಇತರರೊಡನೆ ಆಶ್ರಯ ಪಡೆಯುವುದು ಹೇಗೆ ಎಂಬುದರ ಅರ್ಥ ನನಗಾಗುತ್ತಿದೆ. ಜನರು ತನ್ನ ಕಷ್ಟ ನೋವುಗಳಿಗೆ ನಮ್ಮ ಬಳಿ ಹಾಗೂ ಇತರ ಬಳಿ
ಹೋಗಿ ಆಶ್ರಯ ಕೇಳಿಕೊಂಡಾಗ ಅವರ ಮನಸ್ಥಿತಿ ಎಂತಹದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿದೆ. ಇದುವರೆಗೆ ನಾನು ಸ್ವತಂತ್ರ ಸ್ವಾತಂತ್ರ್ಯ ತುಂಬಿದ ಪಕ್ಷಿಯಂತೆ ಸ್ವತಂತ್ರವಾಗಿ ಹಾರಾಡುತ್ತಿದ್ದೆ. ಈಗ ನನ್ನ ಬದುಕು ಅತಂತ್ರವಾಗಿದೆ, ಅಸಹಾಯಕವಾಗಿದೆ. ಅತಂತ್ರ ಬದುಕಿನ ಜನರ ಕಷ್ಟ ನೋವು ಏನು ಅಂತ ಅರ್ಥ ಮಾಡಿಕೊಳ್ಳಲು ಈ ಒಂದು ಪರಿಸ್ಥಿತಿ ನನಗೆ ತಂದುಕೊಟ್ಟಿದೆ. ಇದುವರೆಗೆ ನಾನು ಇತರರಿಗೆ ಸಹಾಯ ನೀಡುವವನಾಗಿದ್ದೆ. ಜನರು ಬಂದು ನನ್ನಲ್ಲಿ ಸಹಾಯ ಕೇಳುತ್ತಿದ್ದರು, ನಾನು ಅವರಿಗೆ ಸಹಾಯ ನೀಡುತ್ತೇನೆ ಎಂದುಕೊಳ್ಳುವಂಥ ಮನೋಭಾವದಿಂದ ಸಹಾಯ ಮಾಡುತ್ತಿದ್ದೆ. ಅದು ಒಂದು ರೀತಿ ನನಗೆ ತೃಪ್ತಿಯನ್ನು ತಂದುಕೊಡುತ್ತಿತ್ತು. ಎಲ್ಲೋ ನನ್ನ ಆ ಒಂದು ಅಂತರಾತ್ಮಕ್ಕೆ ನಾನು ಇತರರಿಗೆ ಸಹಾಯ ಮಾಡುತ್ತೇನೆ ಎನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾವೇನಂತೀವಿ, ಆತ್ಮತೃಪ್ತಿ ಏನಂತೀವಿ, ಒಂದು ರೀತಿಯ ಆತ್ಮರತಿ ಅನ್ನಬಹುದೇನೋ, ಅದು ನನ್ನಲ್ಲಿರುತ್ತಿತ್ತು. ಆದರೆ ಇವತ್ತು ಸಹಾಯ ಬೇಡಿಕೊಂಡು ಬರುವವರ ಪರಿಸ್ಥಿತಿ, ಅವರ ಮನಸ್ಸಿನಲ್ಲಿರುವಂತಹ ಆ ಒಂದು ನೋವುಗಳು, ಆ ಒಂದು ಕಳವಳ ಇವತ್ತು ನನಗೆ ಏನಂತ ಅರ್ಥ ಆಗ್ತಾ ಇದೆ. ಇದುವರೆಗೆ ಜನರು ಬಂದು ನನ್ನಲ್ಲಿ ಅವರ ಕಷ್ಟ ನೋವುಗಳಿಗೆ, ಅಸಹಾಯಕತೆಗಳಿಗೆ, ರೋಗ ರುಜಿನಗಳಿಗೆ ಬಂದು ಪ್ರಾರ್ಥನೆ ಮಾಡಲು ಕೇಳುತ್ತಿದ್ದರು. ಆಗ ನಾನು ಅವರಿಗೆ ಬೈಬಲನ್ನು ತೆರೆದು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆ. ಹೋಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿ, ನೀವು ಕೂಡ ಪ್ರಾರ್ಥನೆ ಮಾಡಿ ಎಂದು ಕೂಡ ನಾನು ಬೋಧಿಸಿ ಅವರಿಗೆ ಕಳುಹಿಸುತ್ತಿದ್ದೆ. ಇವತ್ತು ನಾನು ಪ್ರಾರ್ಥನೆ ಕೇಳುವವನಾಗಿದ್ದೇನೆ. ಹಾಗೂ ಒಬ್ಬ ಅಸಹಾಯಕನ ಕಣ್ಣೀರ ಪ್ರಾರ್ಥನೆಯ ಬೆಲೆ ಏನು, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವುದೆಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಶಕ್ತನಾಗಿದ್ದೇನೆ. ಪ್ರಿಯರೇ, ಈ ಒಂದು ಶಿಲುಬೆಯಿಂದ, ಈ ಒಂದು ಆಕ್ಸಿಡೆಂಟ್ನಿಂದ ನಾನು ನಿಜವಾಗಿಯೂ ನನ್ನ ಅಹಂನಿಂದ, ನನ್ನ ಆಲದ ಮರದ ಮನೋಭಾವದಿಂದ, ನನ್ನ ಸಹಾಯ ಮಾಡುವಂಥ ಆ ಪ್ರವೃತ್ತಿಯಿಂದ, ನಾನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಅಂತ ಆ ಮನೋಭಾವದಿಂದ ಎಲ್ಲೋ ನನ್ನ ಆತ್ಮವನ್ನು ಕಳೆದುಕೊಳ್ಳುವಂತಹ ಆ ಒಂದು ರೀತಿಗೆ ಹೋಗುತ್ತಿದ್ದೆ. ಇವತ್ತು ನಾನು ನನ್ನ ಆತ್ಮವನ್ನು ಮತ್ತೆ ಪಡೆಯಲು ಸಾಧ್ಯವಾಗುತ್ತಿದೆ. ಯೇಸು ಕ್ರಿಸ್ತರು ನನ್ನನ್ನು ನಿತ್ಯ ಜೀವದೆಡೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದಲ್ಲವೇ ಅರ್ಥ ಶಿಲುಬೆ? ಇದಲ್ಲವೇ ಅರ್ಥ ದೇವರು ನಮಗೆ ಕೊಡುವಂತಹ ಕಷ್ಟ? ಇದು ನಿಜವಾಗಿ ಕಷ್ಟನೋ ಕೊಡುಗೆಯೋ? ಪ್ರಿಯರೇ, ಖಂಡಿತವಾಗಿಯೂ ಕೂಡ ಕಷ್ಟಗಳು ನಮಗೆ ಬರುತ್ತವೆ, ನೋವುಗಳು ನಮಗೆ ಬರುತ್ತವೆ. ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಖಂಡಿತವಾಗಿಯೂ ಕೂಡ ನೋವುಗಳಿಲ್ಲದ ಬದುಕಿಲ್ಲ. ಅದೆಷ್ಟೋ ಜನರನ್ನು ನಾವು ನೋಡ್ತೀವಿ, ನಮ್ಮ ಹತ್ರ ಬಂದು ಹೇಳ್ತಾರೆ, ನಿಮ್ಮ ಹತ್ರನೂ ಬಂದು ಹೇಳ್ತಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಅವರಿಗೆ ಕಷ್ಟಗಳು ಬರಲ್ಲ, ನನಗೇ ಯಾಕೆ ಪದೇ ಪದೇ ಈ ಕಷ್ಟಗಳು, ಈ ನೋವು ಬರ್ತಾ ಇದೆ? ಎಲ್ಲವೂ ಕೂಡ ಚೆನ್ನಾಗಿರುವಾಗ ಒಂದೇ ಸಲ ನಮ್ಮಲ್ಲಿರುವಂತಹ ಈ ಬಿಸ್ನೆಸ್ ಕೈಗೊಟ್ಟಾಗ ಸಂಪೂರ್ಣ ಆಕಾಶವೇ ಕಳಚಿ ಬಿದ್ದಂಗಾಗುತ್ತೆ. ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಡಿಸ್ಟಿಂಕ್ಷನ್ ತೆಗಿತಾ ಇರ್ತಾರೆ, ಗಂಡ ಹೆಂಡತಿರ ಬದುಕು ತುಂಬ ಸುಮಧುರವಾಗಿರುತ್ತೆ. ಆದರೆ ಒಂದು ದಿವಸ ಡಾಕ್ಟರ್ ರಿಪೋರ್ಟ್ ಬರ್ತಾ ಇದೆ, ನಮ್ಮ ಮನೆಯ ಯಜಮಾನನಿಗೆ ಕ್ಯಾನ್ಸರ್, ಇಡೀ ಆಕಾಶವೇ ಕಳಚಿ ಬಿದ್ದಂಗುತ್ತೆ. ನಮ್ಮ ಮನೆಯ ಹಿರಿಮಗ ಗಲ್ಫ್ ದೇಶದಲ್ಲಿ ಕೆಲಸ ಮಾಡಿರ್ತಾ ಇರ್ತಾನೆ, ಎಲ್ಲವೂ ಕೂಡ ಚೆನ್ನಾಗಿರ್ತದೆ, ಆತನು ಪ್ರತಿ ತಿಂಗಳು ನಮಗೆ ಸಂಬಳ ಕೊಡ್ತಾ ಇರ್ತಾನೆ. ಒಂದು ದಿವಸ ನಮಗೆ ಫೋನ್ ಕರೆ ಬರುತ್ತೆ, ನನ್ನ ಕೆಲಸ ಹೋಯಿತು, ನಾನು ವಾಪಸ್ ಬರ್ತೀನಿ, ಇಡೀ ಆಕಾಶವೇ ತಲೆ ಮೇಲೆ ಬಿದ್ದಂಗಾಗುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, SSLC PUCಯಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ 1ನೇ ಕ್ಲಾಸಿನಿಂದ PUC ತನಕ. ಆದರೆ ಈ ಸಲ ರಿಸಲ್ಟ್ ಬರುವಾಗ ಮಾತ್ರ 35%, 40%, CET, ನೀಟ್ ಎಲ್ಲ ಕನಸುಗಳು ನುಚ್ಚು ನೂರಾಗುತ್ತವೆ. ಈ ರೀತಿಯ ನೋವುಗಳು, ಕಷ್ಟಗಳು ಬಂದಾಗ ನಾವು ಕೇಳ್ತೀವಿ, ಈ ನೋವು ನನಗೇ ಯಾಕೆ? ನಾವೇನು ತಪ್ಪು ಮಾಡಿದ್ವಿ? ನಿತ್ಯ ಜಪಸರ ಮಾಡಿಲ್ಲವೇ? ನವೇನಗಳನ್ನು ಮಾಡಿಲ್ಲವೇ? ಭಾನುವಾರದ ಬಲಿಪೂಜೆಗಳಿಗೆ ನಾವು ಹೋಗಲಿಲ್ವೇ? ನಿತ್ಯ ಬೈಬಲನ್ನು ನಾನು ಓದಲಿಲ್ವೇ? ನಾನು ನಿತ್ಯ ಪ್ರಾರ್ಥನೆಗಳನ್ನು ಮಾಡಲಿಲ್ವೇ? ಸಮುದಾಯ ಕೂಟಗಳಿಗೆ ಹೋಗಲಿಲ್ವೇ? ನಾನು ಯಾರಿಗಾದರೂ ಮೋಸ ಮಾಡಿದ್ದೀನಿ? ನನಗೇ ಯಾಕೆ ಈ ಕಷ್ಟ? ಫಾದರ್ ಫಿಲಿಪ್ ಏನು ನೋವು ಮಾಡಿದ್ರು? ಫಾದರ್ ಫಿಲಿಪ್ ಏನು ಕಷ್ಟಪಟ್ಟಿದ್ರು? ಫಾದರ್ ಫಿಲಿಪ್ ಯಾವ ತಪ್ಪು ಮಾಡಿದರು? ಅದಕ್ಕಿಂತಲೂ ಮುಖ್ಯವಾಗಿ ಶಿಲುಬೆಯ ಮೇಲಿರುವಂತಹ ಯೇಸುವನ್ನು ನೋಡೋಣ. 33 ವರ್ಷಗಳ ಕಾಲ ಮಾತ್ರ ಜೀವಿಸಿದರು ಯೇಸು. ಅದರಲ್ಲಿಯೂ ಕೂಡ 3 ವರ್ಷಗಳ ಕಾಲ ಮಾತ್ರ ಆ ಸೇವಾ ಕಾರ್ಯ. ಆ ಸೇವಾ ಕಾರ್ಯದಲ್ಲಿ ಅವರು ಯಾರಿಗೆ ಕೆಡುಕನ್ನು ಬಯಸಿದರು? ಯಾರಿಗೆ ಅನ್ಯಾಯ ಮಾಡಿದ್ದಾರೆ? ಯಾರಿಗೆ ಮೋಸ ಮಾಡಿದ್ದಾರೆ? ಕುಷ್ಠ ರೋಗಿಗಳಿಗೆ ಗುಣಪಡಿಸಿದರು, ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟರು, ಕಾಲಿಲ್ಲದವರಿಗೆ ಕಾಲನ್ನು ಕೊಟ್ಟರು, ಜೀವ ಇಲ್ಲದವರಿಗೆ ಜೀವದಾನ ಮಾಡಿದರು.
ಎಲ್ಲರಿಗೂ ಕೂಡ ಒಳಿತನ್ನೇ ಮಾಡುತ್ತಾ ಹೋದರು. ಪ್ರೀತಿಯ ಹಾಗೂ ಕ್ಷಮೆಯ ಆ ಒಂದು ಬೋಧನೆಯನ್ನು ಅವರು ಬೋಧಿಸಿದರು. ಎಲ್ಲವನ್ನ ಒಳಿತನ್ನ ಮಾಡಿದಂತಹ ಕ್ರಿಸ್ತ ಯೇಸುವಿಗೆ ಶಿಲುಬೆಯ ಯಾತನೆ, ಶಿಲುಬೆಯ ಆ ಒಂದು ಕಲ್ವಾರಿ ಪಯಣ ಹಾಗೂ ಮರಣ. ಅವರೇನು ತಪ್ಪು ಮಾಡಿದ್ದರು? ದೈವ ಸ್ವಭಾವಿ ಯೇಸು ಕ್ರಿಸ್ತರಾಗಿದ್ದರೂ ಕೂಡ ಮಾನವ ಸ್ವಭಾವದಿಂದ ಗೆತ್ಸೆಮನೆ ತೋಪಿನಲ್ಲಿ ನಾವು ನೀವು ಹೇಳುವಂಥ ಮಾತು ಅವರ ಬಾಯಿಯಿಂದ ಕೂಡ ಹೊರಗೆ ಬಂತು. ತಂದೆ ದೇವರೇ, ಸಾಧ್ಯವಾದರೆ ಈ ನೋವನ್ನು, ಈ ಕಷ್ಟವನ್ನು, ಈ ಪಾನಪಾತ್ರೆಯನ್ನು ನನ್ನಿಂದ ನೀವು ತೆಗೆದು ಹಾಕಿರಿ, ನಿಮ್ಮ ಚಿತ್ತವಾದರೆ. ಶಿಲುಬೆಯ ಮೇಲಿಂದ ಅವರು ಕೂಗಾಡಿದರು, ತಂದೆಯೇ ತಂದೆಯೇ, ಅಪ್ಪ ಪಿತನೇ, ನನ್ನ ಕೈಯನ್ನು ಏಕೆ ಬಿಟ್ಟಿದ್ದೀರಿ? ಆದರೆ ಮುಂದುವರಿಯಲಿಲ್ಲ, ದೂರಲಿಲ್ಲ, ದೂಷಲಿಲ್ಲ. ಅಲ್ಲಿಗೆ ಅವರ ನೋವು, ಅವರ ಒಂದು ಕೂಗನ್ನು ಸ್ಥಗಿತಗೊಳಿಸಿದರು. ಪ್ರಿಯರೇ, ಯೇಸು ನಮಗೆ ಆದರ್ಶ. ಈ ನಮ್ಮ ಕಷ್ಟಗಳು, ನೋವುಗಳು ಯಾಕೆ ಬರ್ತವೆ ಅಂತ ಹೇಳಿಕೊಂಡು ನಾವು ನೋಡ್ತಾ ಹೋದರೆ ಅದಕ್ಕೆ ಖಂಡಿತವಾಗಿಯೂ ಕೂಡ ಉತ್ತರ ನಮಗೆ ಸಿಗಲಿಕ್ಕಿಲ್ಲ. ಯೇಸುವಿಗೆ, ದೇವರ ಸಾಕ್ಷಾತ್ ಏಕೈಕ ಪುತ್ರನಿಗೆ ಆ ಉತ್ತರ ಸಿಗಲಿಲ್ಲ. ದೇವರ ಹತ್ರ ಕೂಗಿ ಕೇಳ್ತಾರೆ, ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ? ದೇವರ ಚಿತ್ತ, ಆ ದೇವರ ಚಿತ್ತ ಈ ಲೋಕದಲ್ಲಿರುವಂತಹ ನಾವು ಹುಲು ಮಾನವರಿಗೆ ಅರ್ಥ ಮಾಡಲು ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಸ್ವತಃ ಯೇಸುವಿಗೆ ಸಾಧ್ಯ ಆಗಲಿಲ್ಲ ಅಂದ ಮೇಲೆ ನಮಗೆ ಸಾಧ್ಯವಾದೀತೆ? ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಆದರೆ ಖಂಡಿತವಾಗಿಯೂ ಕೂಡ ನಮಗೆ ಬರುವಂಥ ಕಷ್ಟ ನೋವುಗಳಿಗೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಯಾಕಂದರೆ ಶಿಲುಬೆಯ ಯಾತನೆ, ಶಿಲುಬೆಯ ಯಾನ, ಶಿಲುಬೆಯ ಮರಣ, ಅಲ್ಲಿಗೆ ಜೀವನ ಕೊನೆಗೊಳ್ಳಲಿಲ್ಲ. ಮೂರನೇ ದಿನ ಪುನರುತ್ಥಾನ, ಮೂರನೇ ದಿನ ಸದುತ್ತರ, ಮೂರನೇ ದಿನ ಜಯ. ಸಾವು, ಶಿಲುಬೆ, ಮರಣ ಕೊನೆಯಲ್ಲ, ಜಯ, ವಿಜಯ, ಪುನರುತ್ಥಾನವೇ ನಮ್ಮ ಶ್ರೇಷ್ಠ ಜಯ. ಒಂದು ವೇಳೆ ಆ ಪುನರುತ್ಥಾನ ಜಯ ನಮಗೆ ಸಿಗಬೇಕಾದರೆ ಈ ಕಷ್ಟ, ಈ ನೋವು, ಈ ಸಾವು, ಈ ಶಿಲುಬೆಯ ಪ್ರಯಾಣ ಅತಿ ಅಗತ್ಯ. ಪ್ರಿಯರೇ, ಹಾಗಾದರೆ ನಾವು ನಮ್ಮ ಕಷ್ಟಗಳನ್ನು ಹೇಗೆ ಅನುಭವಿಸಬೇಕು? ಹೇಗೆ ನಮ್ಮ ಕಷ್ಟಗಳನ್ನು ಎದುರುಕೊಳ್ಳಬೇಕು? ನಮ್ಮ ಕಷ್ಟಗಳನ್ನು ಯಾವ ರೀತಿ ನಾವು ನೋಡಿಕೊಳ್ಳಬೇಕು? ರೋಮಾಪುರದವರಿಗೆ ಬರೆದಂತಹ ಪತ್ರದಲ್ಲಿ ಸಂತ ಪೌಲ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುತ್ತಾರೆ. 8ನೇ ಅಧ್ಯಾಯ 18ನೇ ವಾಕ್ಯ, ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಇಂದು ನಾವು ಅನುಭವಿಸುವ ಕಷ್ಟ ನೋವುಗಳು, ಶಿಲುಬೆ, ಯಾತನೆ, ಮರಣ ಮುಂದೆ ನಮಗೆ ದೇವರು ಕೊಡಮಾಡುವಂತಹ ಆ ಶ್ರೇಷ್ಠ ವರದಾನಗಳಿಗೆ, ಆ ಶ್ರೇಷ್ಠ ಉಡುಗೊರೆಗೆ, ಆ ಮಹಿಮೆಗೆ ಹೋಲಿಸುವುದಕ್ಕೂ ಕೂಡ ಅಸಾಧ್ಯ ಎನ್ನುತ್ತಾರೆ ಸಂತ ಪೌಲ. ಪ್ರಿಯರೇ, ಆ ಒಂದು ಭರವಸೆಯೊಂದಿಗೆ ನಮ್ಮ ಕಷ್ಟಗಳನ್ನು ನಾವು ಎದುರು ನೋಡೋಣ. ಆ ಒಂದು ಭರವಸೆಯೊಂದಿಗೆ ನಮ್ಮ ಕಷ್ಟಗಳನ್ನು ನಾವು ಸ್ವೀಕರಿಸೋಣ. ತೆರೆದ ಹೃದಯದಿಂದ, ತೆರೆದ ಕರಗಳಿಂದ ನಮ್ಮ ಕಷ್ಟಗಳನ್ನು ಸ್ವೀಕರಿಸಲು ಆ ಶಕ್ತಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ, ಕಷ್ಟಗಳನ್ನಾಗಿ ಮಾತ್ರ ನಾವು ಸೀಮಿತ ಪರಿಧಿಯೊಳಗೆ ನೋಡಿಕೊಳ್ಳದೆ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಲು ಬೇಕಾದಂತಹ ಮನೋಭಾವ, ಪಾಸಿಟಿವ್ ಆಟಿಟ್ಯೂಡ್ ಅನ್ನು ನಾವು ಬೆಳೆಸಿಕೊಳ್ಳಬೇಕು. ಆರ್ಥರ್ ಆ್ಯಶ್, ಪ್ರಖ್ಯಾತ ಟೆನ್ನಿಸ್ ಆಟಗಾರ, ಅಮೇರಿಕದವ, ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಮ್ ವಿನ್ ಆದವ. ಒಂದು ಸಲ ಅವನು ವಿನ್ ಆದಮೇಲೆ ಅವನಿಗೊಂದು ವಿಚಿತ್ರವಾದಂಥ ಕಾಯಿಲೆ ಬಂತು. ಬಹುಶಃ ಕ್ಯಾನ್ಸರ್ ಕಾಯಿಲೆ ಇರಬೇಕು, ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಕ್ಯಾನ್ಸರ್ ಕಾಯಿಲೆ ಆತನಿಗೆ ಬಂದಾಗ ಯಾರೋ ಕೆಲವರು ಆತನಿಗೆ ಕೇಳಿದರು, ಆರ್ಥರ್, ಈ ಕಾಯಿಲೆ ನಿಮಗೆ ಈ ಒಂದು ವಯಸ್ಸಿನಲ್ಲಿ ಇನ್ನೂ ಕೂಡ ಎಷ್ಟೋ ಆಟಗಳನ್ನು ಆಡಿ ಎಷ್ಟೋ ಗ್ರ್ಯಾಂಡ್ ಸ್ಲಮ್ಗಳನ್ನು ನೀವು ವಿನ್ ಆಗಬೇಕು, ನಿಮಗೆ ಈ ಕಾಯಿಲೆ ಯಾಕೆ? ಈ ಕಾಯಿಲೆ ನಿಮಗೆ? ಆಗ ಆರ್ಥರ್ ಆ್ಯಶ್ ನಸುನಗುತ್ತಾ ಕೊಟ್ಟ ಉತ್ತರ ಏನು ಗೊತ್ತೇ? ಅವರು ಹೇಳುತ್ತಾರೆ, ನಾನು ಚಿಕ್ಕವನಿರುವಾಗ ಇಡೀ ಜಗತ್ತಿನಲ್ಲಿ ನನ್ನದೇ ವಯಸ್ಸಿನ ಬಹುಶಃ 5 ಕೋಟಿ ಮಕ್ಕಳು ಜಗತ್ತಿನಲ್ಲಿರುವವರು ಈ ಟೆನ್ನಿಸ್ ಆಟವನ್ನು ಆಡಲಿಕ್ಕೆ ಇಷ್ಟಪಟ್ಟಿದ್ದಿರಬೇಕು.
ಈ 5 ಕೋಟಿ ಜನರಲ್ಲಿ ಸುಮಾರು 50 ಲಕ್ಷ ಮಕ್ಕಳು ಮಾತ್ರ ಟೆನ್ನಿಸ್ ಆಟವನ್ನು ಕಲ್ತಿರಬೇಕು. 50 ಲಕ್ಷ ಟೆನ್ನಿಸ್ ಆಟ ಕಲಿತಂತಹ ಮಕ್ಕಳಲ್ಲಿ ನನಗನಿಸುತ್ತೆ ಸುಮಾರು 5 ಲಕ್ಷ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಈ ಟೆನ್ನಿಸ್ ಆಟವನ್ನು ಆಡಲಿಕ್ಕೆ ಆರಂಭಿಸಿರಬೇಕು. ಈ 5 ಲಕ್ಷದಲ್ಲಿ ಕೇವಲ 50,000 ಮಾತ್ರ ನಿಜವಾಗಿಯೂ ಕೂಡ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಈ ಟೆನ್ನಿಸ್ ಆಟದಲ್ಲಿ ಮುಂದುವರಿಯಲು ಇಷ್ಟಪಟ್ಟಿದ್ದಿರಬೇಕು. ಈ 50,000ದಲ್ಲಿ ಬೇರೆ ಬೇರೆ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಆಟ ಆಡಲು ಕೇವಲ ಒಂದು 5,000 ಮಂದಿ ಆಯ್ಕೆ ಆಗಿರಬಹುದು. ಈ 5,000ದಲ್ಲಿ ಕೇವಲ 50 ಮಂದಿ ಮಾತ್ರ ಈ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ಗೆ ಆಯ್ಕೆ ಆಗಿದ್ದಾರೆ. ಈ 50 ಮಂದಿಯಲ್ಲಿ ಕೇವಲ 4 ಮಂದಿ ಮಾತ್ರ ಸೆಮಿಫೈನಲ್ಗೆ ಹೋದರು. ಈ 4 ಮಂದಿಯಲ್ಲಿ ಸೆಮಿಫೈನಲ್ಗೆ ಹೋದ ಮೇಲೆ 2 ಮಾತ್ರ ಫೈನಲ್ಗೆ ಹೋದರು. ಆ ಫೈನಲಲ್ಲಿ ಕೊನೆಯದಾಗಿ ವಿಜಯನಾಗಿ ಗ್ರ್ಯಾಂಡ್ ಸ್ಲಾಮ್ ಪಡೆದವನು ನಾನು. ಆಗ ಆ ಗ್ರ್ಯಾಂಡ್ ಸ್ಲಾಮ್ ಪಡೆದು ವಿನ್ ಆದಾಗ ನೀವು ಯಾರು ಕೂಡ ನನಗೆ ಪ್ರಶ್ನೆ ಮಾಡಲಿಲ್ಲ, ನೀನು ಮಾತ್ರ ಯಾಕೆ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಪದವಿಯನ್ನು ಪಡೆದೆ, ಬೇರೆಯವರು ಯಾಕೆ ಪಡೆದಿಲ್ಲ ಎಂದು ಯಾರೂ ಕೂಡ ಕೇಳಲಿಲ್ಲ. ಆಗ ಆ ಪ್ರಶ್ನೆಯನ್ನು ಕೇಳದವರು ನೀವು ಇವತ್ತು ಈ ಪ್ರಶ್ನೆಯನ್ನು ಕೇಳುವುದು ಎಷ್ಟು ಸರಿ? ನನಗೆ ಒಳ್ಳೆಯದಾಗುವಾಗ ನೀವು ಯಾರು ಕೂಡ ನಿನಗೆ ಮಾತ್ರ ಯಾಕೆ ಇದು ಒಳ್ಳೆಯದಾಗುತ್ತೆ, ನಿನಗೆ ಮಾತ್ರ ಯಾಕೆ ಪ್ರಶಸ್ತಿ ಅಂತ ಹೇಳ್ಕೊಂಡು ನೀವು ಕೇಳದವರು ನನಗೆ ಈ ಒಂದು ನೋವು ಸಿಕ್ಕಿದಾಗ ಮಾತ್ರ ಈ ಪ್ರಶ್ನೆ ಕೇಳುವುದು ಸಮಂಜಸವೇ? ಒಳ್ಳೆಯದನ್ನು, ನೋವನ್ನು, ಸುಖವನ್ನು, ಕಷ್ಟವನ್ನು ಎರಡನ್ನೂ ಕೂಡ ಸಮಾನಾಂತರವಾಗಿ ಸ್ವೀಕರಿಸಬೇಕು. ಅದನ್ನೇ ನಾನು ಸ್ವೀಕರಿಸುತ್ತಿದ್ದೇನೆ. ಇದು ಆರ್ಥರ್ ಆ್ಯಶ್ ಅದಮ್ಯ ವಿಶ್ವಾಸದಿಂದ ನುಡಿದಂತಹ ಮಾತುಗಳು. ಪ್ರಿಯರೇ, ಸಕಾರಾತ್ಮಕವಾಗಿ ನಾವು ಕಷ್ಟಗಳನ್ನು ತೆಗೆದುಕೊಳ್ಳೋಣ. ತಿಮೋತಿಯರಿಗೆ ಬರೆದಂತಹ ಪತ್ರದಲ್ಲಿ, 2ನೇ ತಿಮೋತಿಯರಿಗೆ ಬರೆದಂತಹ ಪತ್ರದಲ್ಲಿ ಸಂತ ಪೌಲ ಭಾಳ ಸ್ಪಷ್ಟವಾಗಿ ಹೇಳುತ್ತಾರೆ, ನಾವು ಆತನೊಡನೆ ಸತ್ತಿದ್ದರೆ ಮಾತ್ರ ಆತನೊಡನೆ ಜೀವಿಸುತ್ತೇವೆ. ನಾವು ಆತನನ್ನು ನಿರಾಕರಿಸಿದರೆ ನಮ್ಮನ್ನು ಆತನು ನಿರಾಕರಿಸುತ್ತಾನೆ. ಪ್ರಿಯರೇ, ನಾವು ಆತನೊಡನೆ ಜೀವಿಸಿದರೆ ಅಂದರೆ ಸುಖದಲ್ಲೂ ಕಷ್ಟದಲ್ಲೂ ಆತನೊಡನೆ ಜೀವಿಸಿದರೆ ಆತನು ನಮ್ಮನ್ನು ಸ್ವೀಕರಿಸುತ್ತಾನೆ, ನಾವು ಆತನೊಡನೆ ಜೀವಿಸುತ್ತೇವೆ. ಆಗ ಮಾತ್ರ ದೇವರು ನಮಗೆ ವಿಶೇಷವಾದಂಥ ವರಗಳಿಂದ ತುಂಬುತ್ತಾರೆ. ನಮ್ಮ ಕಷ್ಟಗಳಿಗೆ, ನೋವುಗಳಿಗೆ ವಿಶೇಷವಾದಂಥ ಅರ್ಥ ನಮಗೆ ಕೊಡುತ್ತದೆ. ಭರವಸೆ ನಾವು ಕಳೆದುಕೊಳ್ಳೋದರೋಣ. 3ನೇದಾಗಿ, ಕಷ್ಟ ಕೋಟಲುಗಳು ಬಂದಾಗ ಪ್ರಾರ್ಥಿಸೋಣ. ನಮಗೆ ದೇವರನ್ನು ದೂರಲು ಬಂದಾಗ ದೂರೋಣ, ತೊಂದರೆ ಇಲ್ಲ, ಆದರೆ ಶಪಿಸದಿರೋಣ. ಆದರೆ ದೂರಿ ಆದಮೇಲೆ ನಮ್ಮ ಪ್ರಾರ್ಥನೆಯಾಗಲಿ ಪ್ರಭು ಕ್ರಿಸ್ತರು ಪ್ರಾರ್ಥಿಸಿದ ಹಾಗೆ, ಸ್ವಾಮಿ ನನ್ನನ್ನೇಕೆ ಕೈ ಬಿಟ್ಟಿದ್ದೀರಿ, ಆದರೆ ನನ್ನ ಚಿತ್ತವಲ್ಲ ಸ್ವಾಮಿ, ನಿಮ್ಮ ಚಿತ್ತವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಅಂಥ ಪ್ರಾರ್ಥನೆ ನಾವು ಮಾಡಿದರೆ ಖಂಡಿತವಾಗಿ ಕೂಡ ಈ ನೋವನ್ನು, ಈ ಕಷ್ಟವನ್ನು, ಈ ಸಮಸ್ಯೆಯನ್ನು ಎದುರಿಸಲು, ಸಹಿಸಲು ಬೇಕಾದಂತಹ ಅದಮ್ಯ ಶಕ್ತಿಯನ್ನು, ಚೈತನ್ಯವನ್ನು ಆ ನೋವು ಕಷ್ಟವನ್ನು ಅನುಭವಿಸಿದಂಥ ಕ್ರಿಸ್ತನು ನಮಗೆ ಕರುಣಿಸುತ್ತಾನೆ. ಅದು ನಮ್ಮ ಭರವಸೆಯಾಗಲಿ, ಅದು ನಮ್ಮ ವಿಶ್ವಾಸವಾಗಲಿ. ಆಮೆನ್. ಆತ್ಮೀಯರೇ, ಅಮೃತಧಾರ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಸಂತ ಜೋಸೆಫ್ ವಾಜರ ಮೂಲಕ ಸರ್ವಶಕ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಸಲಹೆ, ಸೂಚನೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿದ್ದಲ್ಲಿ ಅವುಗಳನ್ನು ಮುಡಿಪುವಿನಲ್ಲಿರುವ ಸಂತ ಜೋಸೆಫ್ ವಾಜರ ಪುಣ್ಯಕ್ಷೇತ್ರಕ್ಕೆ ಪ್ರಾರ್ಥನೆಗಾಗಿ ಕಳುಹಿಸಿಕೊಡಲಾಗುವುದು. ನಮ್ಮ ವಿಳಾಸ: ಸಂತ ಜೋಸೆಫ್ ವಾಜ್ ಕೇಂದ್ರ, ವಾಮಂಜೂರು, ಮಂಗಳೂರು. ದೂರವಾಣಿ ಸಂಖ್ಯೆ 9845214643 9449024643. ಇಮೇಲ್ saintjosephwas@gmail.com.